ಪಂಪ್ವೆಲ್ ಫ್ಲೈಓವರ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇರುವ ವಿಚಾರ. ನಾನಾ ಬಗೆಯಲ್ಲಿ ಟ್ರೋಲ್ಗೆ ಒಳಗಾಗ್ತಾ ಇರುವಂತಹ ಪಂಪ್ವೆಲ್ ಫ್ಲೈಓವರ್ ಈಗಾಗಲೇ ರಾಜಕೀಯ ಕೆಸರೆರಚಾಟಗಳಿಗೆ ವೇದಿಕೆಯಾಗಿದೆ. ಸಾಕಷ್ಟು ಟ್ರೋಲ್ಗಳು ಹರಿದಾಡ್ತಾ ಇರುವ ನಡುವೆಯೇ ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ ಇಂದು ಕಾಮಗಾರಿಯ ಪರಿಶೀಲನೆ ನಡೆಸಿದೆ. ಈ ನಡುವೆ ಪಂಪ್ವೆಲ್ ಮೇಲ್ಸೇತುವೆ ಉದ್ಘಾಟನೆಗೆ ಮತ್ತೊಂದು ಗಡುವು ನಿಗದಿಯಾಗಿದೆ. ಎರಡು 2019ರಲ್ಲಿ ಯಾವ ವಿಚಾರ ಎಷ್ಟು ಟ್ರೋಲ್ ಆಯ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಪಂಪ್ವೆಲ್ ಫ್ಲೈಓವರ್ ವಿಚಾರ ಮಾತ್ರ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದೆ. ವೆರೈಟಿಯಲ್ಲಿ ಪಂಪ್ವೆಲ್ ಫ್ಲೈಓವರ್ ಉದ್ಘಾಟನಾ ದಿನಾಂಕದ ಬಗ್ಗೆ ನೆಟ್ಟಿಗರು ಟ್ರೋಲ್ ಮಾಡಿದ್ದಾರೆ. ವಿಶ್ವಮಟ್ಟದಲ್ಲಿ ಫೇಮಸ್ ಮಾಡಿದ್ದಾರೆ. ಸಂಸದ ನಳಿನ್ ಕುಮಾರ್ ಕೊಟ್ಟ ಹೇಳಿಕೆಯಂತೆ ಜನವರಿ ಮೊದಲ ವಾರದಲ್ಲಿ ಮೇಲ್ಸೇತುವೆ ಉದ್ಘಾಟನೆಯಾಗುತ್ತೆ ಎನ್ನುವ ಹೇಳಿಕೆ ಮತ್ತೊಮ್ಮೆ ಹುಸಿಯಾಗಿದೆ. ಈ ನಡುವೆ ಮತ್ತೊಂದು ರಾಜಕೀಯ ವಿದ್ಯಮಾನಕ್ಕೂ ಈ ವಿಚಾರ ವೇದಿಕೆಯಾಗಿದೆ. ಪಂಪ್ವೆಲ್ ಫ್ಲೈಓವರ್ ವಿಚಾರದಲ್ಲಿ ಅವಕಾಶ ಸಿಕ್ಕಾಗಲೆಲ್ಲ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಕಾಲೆಳೆಯುತ್ತಾ ಬಂದಿರುವ ಕಾಂಗ್ರೆಸ್ ಮುಖಂಡರು ಇಂದು ಸತ್ಯಶೋಧನಾ ಸಮಿತಿಯ ಹೆಸರಿನಲ್ಲಿ ಪಂಪ್ವೆಲ್ ಫ್ಲೈಓವರ್ ಕಾಮಗಾರಿಯ ವೀಕ್ಷಣೆ ನಡೆಸಿದ್ರು. ಯಾವ ವೇಗದಲ್ಲಿ ಕೆಲಸ ನಡೆಯುತ್ತಿದೆ, ಇನ್ನೆಷ್ಟು ಕೆಲಸ ಬಾಕಿ ಇದೆ ಇತ್ಯಾದಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿತು. ಮಾಜಿ ಸಚಿವ ಬಿ ರಮಾನಾಥ್ ರೈ, ಅಭಯ್ ಚಂದ್ರ ಜೈನ್, ಮಾಜಿ ಶಾಸಕರಾದ ಜಿಆರ್ ಲೋಬೋ, ವಿಧಾನ ಪರಿಷತ್ನ ಸದಸ್ಯರಾದ ಐವಾನ್ ಡಿಸೋಜಾ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಎಲ್ಲರೂ ಸಮಿತಿಯಲ್ಲಿದ್ದರು. ಕಾಮಗಾರಿ ಮುಗಿಯಲು ಇನ್ನು 3-4 ತಿಂಗಳು ಬೇಕು. 10 ವರ್ಷಗಳ ಕಾಲದಿಂದಲೂ ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ. ಇಂತಹ ಸಂಗತಿಗಳ ಬಗ್ಗೆ ಸಂಸದರು ಗಮನ ಹರಿಸದೆ ಅಭಿವೃದ್ಧಿ ವಿಚಾರದಲ್ಲಿ ಜನರ ದಾರಿ ತಪ್ಪಿಸುವ ಮಾತನಾಡುತ್ತಿದ್ದಾರೆ ಎಂದು ಮುಖಂಡರು ಟೀಕಿಸಿದರು. ಸತ್ಯಶೋಧನಾ ಸಮಿತಿ ಮಾಡಿ ಇಲ್ಲಿ ಏನು ಜನರಿಗೆ ಗೊತ್ತಿದೆ, ಆದರೂ ಕೂಡ ಇದು ರಸ್ತೆ ಈ ಪರಿಸ್ಥಿತಿ. ನನ್ನಲ್ಲಿ ಒಂದು ರಸ್ತೆ ಇದೆ, ಅಡ್ಡಹೊಳೆ ರಸ್ತೆ. ಆ ರಸ್ತೆ ಪ್ರಾರಂಭ ಆಗಿತ್ತು, ಮಧ್ಯದಲ್ಲಿ ಸಂಸದರು ಹೇಳಿದರು ಅದು ಭೂಸ್ವಾಧೀನ ಪ್ರಕ್ರಿಯೆ ಬಾಕಿ ಇದೆ ಅಂತ. ಇವತ್ತು ಅದೇ ಸರ್ಕಾರ ಇದೆ. ನಾನು ಹೇಳೋದು ನನಗೆ 100ಕ್ಕೆ 100 ಗೊತ್ತಿದೆ, ಭೂಸ್ವಾಧೀನ ಪ್ರಕ್ರಿಯೆಯಿಂದಾಗಿ ಅದು ನಿಂತದ್ದಲ್ಲ ಅಂತೇಳಿ ಯಾವ ದೇವರ ಮುಂದೆ ನಾನು ಹೇಳಲಿಕ್ಕೆ ಸಿದ್ಧರಿದ್ದೇನೆ. ಆದರೆ ಜನರನ್ನು ಮೋಸ ಮಾಡುವಂಥದ್ದು ನಮ್ಮ ಉದ್ಯೋಗ, ನಮ್ಮ ಕೆಲಸ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ಮಾತಾಡ್ತಿದ್ದಾರೆ. ಜನರನ್ನು ಮೋಸ ಮಾಡ್ತಕ್ಕಂಥ ತಿಂಗಳ ಒಳಗಡೆ ಅಂದರೆ ಜನವರಿ 1 ತಾರೀಕಿಗೆ ಈ ರಸ್ತೆಯನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಿಟ್ಟು ಕೊಡ್ತೇವೆ ಫ್ಲೈಓವರ್ ಅಂತೇಳಿ ಮಾತನ್ನು ಹೇಳಿದ್ದಾರೆ. ನಾಳೆ 1 ತಾರೀಕು ಬರ್ತದೆ. ನಾವು ಇವತ್ತು 31ರ ಬೆಳಿಗ್ಗೆ ಇದ್ದೇವೆ. ಇವತ್ತಿನವರೆಗೂ ಪ್ರಗತಿ ನೋಡಿದಾಗ ನಮಗೆ, ನಾವು ಇಲ್ಲಿಯ ಪ್ರಾಜೆಕ್ಟ್ ಇಂಜಿನಿಯರ್ಗಳನ್ನು ಮಾತಾಡಿದಾಗ ಇನ್ನೂ ಒಂದು 2-3 ತಿಂಗಳು ಬೇಕು ಅಂತಾರೆ ಕಂಪ್ಲೀಟ್ ಮಾಡಲಿಕ್ಕೆ. ಹಾಗಾಗಿ ಈ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಅಸಾಧ್ಯ ಅಂತಾದರೆ ಅಂತ ಲೋಕಸಭಾ ಸಂಸತ್ ಕ್ಷೇತ್ರವಾದ ಮಂಗಳೂರಿನ ಸಂಸದರು ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಅವರು ಇದರಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ ಅಂತ ಹೇಳಿದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಕೇಂದ್ರ ಸರ್ಕಾರದ ಒಂದು ಬಹಳ ಪ್ರಮುಖವಾದ ಒಂದು ಕಾರ್ಯಗಳಲ್ಲಿ ಒಂದು, ಮತ್ತು ಸಂಸತ್ ಸದಸ್ಯರು, ಜನಪ್ರತಿನಿಧಿಗಳು ಅದನ್ನು ಮಾಡುವಂಥ ಜವಾಬ್ದಾರಿ, ಮಾಡಿಸುವಂಥ ಜವಾಬ್ದಾರಿ ಕೂಡ ಅವ್ರದ್ದಾಗಿರ್ತದೆ. ಆದರೆ ನಮ್ಮ ಮಂಗಳೂರಿನಲ್ಲಿ ಈ ಒಂದು ಪಂಪ್ವೆಲ್ ವೃತ್ತದ ಈ ಒಂದು ಮೇಲ್ಸೇತುವೆಯನ್ನು ಮಾಡಲಿಕ್ಕೆ 10 ವರ್ಷ ಇನ್ನೂ ಆಗಲಿಲ್ಲ. ಎಷ್ಟು ಸಾರಿ ಜನ ಇದಕ್ಕೆ ಪ್ರತಿಭಟನೆ ಮಾಡಿದ್ದಾರೆ. ಬಹುಶಃ ರಾಜಕೀಯ ಪಕ್ಷಗಳನ್ನು ಮೀರಿ ಎಲ್ಲರೂ ಕೂಡ ಇದನ್ನು ಪ್ರತಿಭಟನೆ ಮಾಡಿದ್ದಾರೆ. ಮತ್ತು ಇದಲ್ಲದೆ ಬೇರೆ ಈಗ ನಮ್ಮ ನಂತೂರು ಜಂಕ್ಷನ್ ಯಾವ ಸಮಸ್ಯೆಯಿಂದ ಕೂಡಿದೆ ಅದರ ಬಗ್ಗೆ ಸಹ ಯಾವುದೇ ಚಿಂತನೆ ಇಲ್ಲ. ನಮ್ಮ ಏರ್ಪೋರ್ಟ್ನ ನಮ್ಮ KPT ಹತ್ತಿರದ ಜಂಕ್ಷನ್ ಅದರ ಬಗ್ಗೆ ಸಹ ಏನು ಸಂಸತ್ ಸದಸ್ಯರ ಬಗ್ಗೆ. ಇನ್ನು ಕಾಮಗಾರಿ ಪದೇ ವಿಳಂಬವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ವೇದವ್ಯಾಸ್ ಕಾಮತ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಅಧಿಕಾರಿಗಳು ಕಾಮಗಾರಿ ಪೂರ್ಣಗೊಳಿಸಲು 2020ರ ಜನವರಿ 31 ಎನ್ನುವ ಮತ್ತೊಂದು ಗಡುವು ನೀಡಿದ್ರು. ಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಮತ್ತು ನವಯುಗ ಕಂಪನಿಯ ಅಧಿಕಾರಿಗಳನ್ನ ಸಂಸದ ನಳಿನ್ ತರಾಟೆಗೆತ್ತಿಕೊಂಡ್ರು. ಫ್ಲೈಓವರ್ ಕಾಮಗಾರಿ ಮುಕ್ತಾಯಕ್ಕೆ 5 ಬಾರಿ ಡೆಡ್ಲೈನ್ ನೀಡಲಾಗಿದೆ. ಸಂಸದನಾಗಿ ನಾನು ಎಲ್ಲ ನೆರವು ನೀಡಿದ್ದೇನೆ, ಎಲ್ಲ ಮಾಡಿದ್ರೂ ಕಾಮಗಾರಿ ಪೂರ್ಣಗೊಳಿಸಿಲ್ಲ. ಫ್ಲೈಓವರ್ ಕಾಮಗಾರಿ ಮುಗಿಯುವವರೆಗೆ ಟೋಲ್ ಗೇಟ್ ಕ್ಲೋಸ್ ಮಾಡಿ, ಹಣ ಕೇಳಿದ್ರೆ ನಾನೇ ಮುಷ್ಕರ ಕೂರುತ್ತೇನೆ ಎಂದು ಅಧಿಕಾರಿಗಳಿಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ತಾಕೀತು ಮಾಡಿದ್ರು.
ಈಗ ನೀವು ವಾಪಸ್ ದಿವಸ ಕೇಳ್ತಾ ಇದ್ದೀರಿ, ಈ ದಿವಸ ನಾವು ನಂಬಲಿಕ್ಕೆ ಆಗೋದಿಲ್ಲ. ಈಗ ನಾವು ನಮ್ಮ ಕಡೆಯಿಂದ ಏನು ಬೇಕಾ ಎಲ್ಲ ಸಹಕಾರ ಕೊಟ್ಟಾಗಿದೆ, ಟೈಮ್ ಕೊಟ್ಟಾಗಿದೆ. ಯಾವ ಎಂ ಪಿಯು ನಿಮಗೆ ಲೋನ್ ತೆಗೆಸ್ಕೊಡೋದಿಲ್ಲ, ನಾನು ತೆಗೆಸ್ಕೊಟ್ಟಿದ್ದೆ. ನಮ್ಮ ಎಲ್ಲ ಶಕ್ತಿ ಮೀರಿ ನಿಮ್ಗೆ ಏನು ಮಾಡಬೇಕೋ ಮಾಡಿದೆ. ಹೌದಲ್ವ? ಹೇಳಿ, ಓಪನ್ ಹೇಳಿ. ಏನಾದರೂ ವ್ಯತ್ಯಾಸ ಇದ್ರೆ ಹೇಳಿ. ಇನ್ನೇನು ಹೇಳೋದಿಲ್ಲ. ನಾಳೆಯಿಂದ ಟೋಲ್ ಇಲ್ಲ. ನಾನೇನು ಹೇಳೋದಿಲ್ಲ. ಪಬ್ಲಿಕ್ ಕೊಟ್ಟರೆ ತಗೊಳ್ಳಿ, ಪಬ್ಲಿಕ್ ಕೊಡೋದಿಲ್ಲ. ನಾವು ಇದನ್ನು ಸಹಿಸ್ಕೊಡೋದಿಲ್ಲ ಅಂತ. ಹಾಗಾಗಿ ನಾವೇನೋ ಮಾಡಬೇಕು. ಜನರಿಗೆ ಸಮಸ್ಯೆ ಆಗಿದೆ ನೋಡಿ. ಆಲ್ರೆಡಿ ಇವ್ರ ಮೇಲೆ FIR ಆಗಿದೆ, ಅವರನ್ನು ಅರೆಸ್ಟ್ ಮಾಡಿ. ಅವ್ರು ಕೇಸ್ ಮಾಡಿದ್ದಾರೆ, FIR ಆಗಿದೆ, ಅವರು ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಮಾಡಿಸಿ. ಒಟ್ಟಿನಲ್ಲಿ ಪಂಪ್ವೆಲ್ ಫ್ಲೈಓವರ್ ಕಾಮಗಾರಿ ದಿನನಿತ್ಯ ಚರ್ಚೆಗೆ ಒಳಗಾಗ್ತಿದೆ, ಟ್ರೋಲಿಗರಿಗೆ ಆಹಾರವಾಗ್ತಿದೆ. ಇದೀಗ ಉದ್ಘಾಟನಾ ದಿನಾಂಕ ಮತ್ತೆ ಹುಸಿಯಾಗಿದ್ದು ಹೊಸ ಡೆಡ್ಲೈನ್ ನಿಗದಿಯಾಗಿದೆ. ಈ ಬಾರಿಯಾದ್ರೂ ಹೆದ್ದಾರಿ ಪ್ರಾಧಿಕಾರ ನವಯುಗ ಸಂಸ್ಥೆಯ ಅಧಿಕಾರಿಗಳು ಮರ್ಯಾದೆ ಉಳಿಸಿಕೊಳ್ತಾರಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಆದಿತ್ಯ ರಾವ್ ಜೊತೆ ನಾಗೇಶ್ ಕಾಬೂರು, V4 News 24/7 ಮಂಗಳೂರು.